ಸೊ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಅರುಣ್, ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಗೀತಾ ಅಂತ. ಸೊ ಅರುಣ್ ಎಲ್ಲಿ ಇರೋದು ಅಂದರೆ ಬಂಟ್ವಾಳ. ಓಕೆ, ಸೊ ಬಂಟ್ವಾಳದಲ್ಲಿರೋದು ಅರುಣ್ ಅವರು. ಆ್ಯಂಡ್ ಅರುಣ್ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ಎಲೆಕ್ಟ್ರಾನಿಕ್ ಅಂತೆ. ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಿಕ್, ಅಂದರೆ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಫೀಲ್ಡ್ ವರ್ಕ್. ಓಕೆ, ಸೊ ಅದನ್ನು ಮಾಡ್ತಾ ಇದ್ದಾರಂತೆ. ಕಾನ್ಸೆಪ್ಟ್ ಏನಿಲ್ಲ, ನಮ್ಮದು ಒಂದು ಮನೆ ಆಗ್ತಿದೆ. ಸೊ ಮನೆ ಹೋಗ್ಲು ಜೂನಲ್ಲಿ. ಸೊ ಹಾಗಾಗಿ ವೈರಿಂಗ್ ಮಾಡಲಿಕ್ಕಿದೆ. ಸೊ ಓವರಾಲು, ಸೊ ಹಾಗಾಗಿ ನೀವು ಬರಬೇಕು. ಆ್ಯಂಡ್ ಎಷ್ಟು ನಿಮ್ಮ ಚಾರ್ಜಸ್ ಎಷ್ಟು ಆ್ಯಂಡ್ ಎಷ್ಟು ಜನ ಬರ್ತೀರಿ, ಸೊ ಇದೆಲ್ಲ ಕಾನ್ಸೆಪ್ಟ್. ಸೊ ನೋಡೋಣ ನಮ್ಮ ಅರುಣ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ ಅರುಣ್ ಅತ್ತೆ. ಅಂದೆ ನಮಸ್ತೆ. ನಮಸ್ತೆ ಅರುಣ್. ನಮಸ್ತೆ ನಮಸ್ತೆ. ಪ್ರಸಾದ್ ಅಂತ ಪಾತೇರು ಪ್ರಸಾದ ನಂದು ಬಂಟ್ವಾಳ ಅಲ್ಲಿಪಾದೆ. ಅಲ್ಲಿಪಾದೆ ಅಲ್ಲಿ ಬಾದನ ಅಲ್ಲಿಪಾದೆ ಕಾಲ್ ಮಾಡ್ಪುನು. ಒಂದು ಇರ ಎಲೆಕ್ಟ್ರಿಕ್ ಬೆಲೆ ಅಲ್ಪ ಬರತ್ತೆ. ಅಂದೆ ಮಲ್ಪೆ ಎಲೆಕ್ಟ್ರಾನಿಕ್ ಪಂಡ ಇರ ಒಂದು ಒಂದ್ಗೆ ತೊನ್ನವರ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಇಂಗ್ಲ ಫೀಲ್ಡ್ ವರ್ಕ್ ಅದ. ಫೀಲ್ಡ್ ವರ್ಕ್ ಅದೇ ಹಾ ಅವು ಪಂಡ ಎನ್ನೊಂಜಿ ಎಲ್ಲಂಜಿ ಜೂನ್ ಅಂಚೆ ಎನ್ನೊಂಜಿ ಇಲ್ಲೊಕ್ಕೇಲಿ ಜೂನ್ ಅಂದ ಏರ್ ನಂಬರ್ ಕೋರ್ ನೇರ್ ಬಲ್ಲೆ ನಂಬರ್ ಮೇರಿ ನಮ್ಮ ಸತ್ಶೇರು ಇರ್ತದೆ. ಸತ್ಶೇರು ಸತ್ತೀರಿ ಬಂಟ್ವಾಳ ಬಂಟ್ವಾಳ ಸರ್ ಅಂದಂದು ಬಂಟ್ವಾಳದ ಈ ಕಾಸಿಗೆ ಬರೋ ಒಂದು ಕೊರ್ಪಿರುತ್ತೆ. ಬಡ್ಡಿ ಕಾಸು ಕೊರ್ಬಿಡ್ತಲೆ. ಹಲೋ ಬಂಟ್ವಾಳ ಸತ್ತೀರಿ ಬಟ್ಟಿಗೆ ಗಾಡಿ ಸತ್ತೀರಿ ಸತ್ತೀರಿ ಸಚ್ಚರ್ ಗೊತ್ತುಜಿ. ಆರಿನ ನಂಬರ್ ಕೊರಿಯರ್ ಆರಿಗೆ ನಂಬರ್ ಕೊಡ್ತಾರೆ ಗೊತ್ತುಜಿ. ಬಟ್ ಹೆಂಗೆ ಏನೋ ಗೊತ್ತು ಹೆಂಕ ಪಂಡ ಹೆಂಕಲ್ಲ ಒಂಜಿ ಇಲ್ಲದ ಕಂಪ್ಲೀಟ್ ವೈರಿಂಗ್ ಪೂರ ಮಲ್ ಪೆರಗಿತ್ತರ ಅಂಚ ಅಂಚ ಇರು ಫ್ರೀ ಇತ್ತರಡ ಬರೋಲಿ ಅಂದೆ ಅಲ್ಲಿ ಬಾದೇನಾ ಅಂದ 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 ಅಂದೆ ಇರ್ನ ಮಸ್ತ್ ಕೇಂಡೆ ಇರ್ನ ವರ್ಕ್ ಪೂರ ಬಾರಿ ಎಡ್ಡೆ ಆಪುನ್ಗೆ. ಅಲ್ಲಿ ಬಾದೇಡು ಅಲ್ಪ ಅಲ್ಲಿ ಬಾದೆ ನಮ್ಮ ರಾಮ ಮಂದಿರ ಉಂಡದೆ ಅಲ್ಪ. ರಾಮ ಮಂದಿರ ಅಂದಂದು ಏರ್ಡ್ ಬನ್ನ ತಿಕ್ಕೊಂಡು ಲೆಫ್ಟ್ ಸೈಡ್ ಅದೇ ಅತ ಹೆಂಗಿತ್ತೆ ಕಂಪ್ಲೀಟ್ ಎದ್ದಿಂತಲೆ ವರ್ಕ್ ಮಲ್ಪೊಲಿ ಹೆಂಕೊಂಜಿ ಪಂಡ 18 ಯಾವ ಏರಿಗೆ ಅಂದ ಅತ ಹೆಂಗ್ ಪಂಡ ಏನೋ ಗೊತ್ತನೆ ಯಾನ್ ಉಪ್ಪುನು ದುಬೈಡ್ ಯಾನ್ ಕಂಪ್ಲೀಟ್ ಮೆಟೀರಿಯಲ್ಸ್ ಪೂರ ಪತಂಬ ಇದೆ ಹೆಂಗ ಅವು ಪಂಡ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಅದುಂಡು ಫುಲ್ಲು ಮೆಟೀರಿಯಲ್ಸ್ ಹೆಂಗ್ ಎನ್ನ ಫ್ರೆಂಡ್ ಅವ್ರು ಇಲ್ಲ ರೀ ಫ್ರೆಂಡ್ ಗೂಡ್ಸ್ ಅಂದ ಆರು ಎಕ್ಸ್ಪೋರ್ಟ್ ಉಪ್ಪುನು ಅಂದ ಶಿಪ್ಡ್ ಅವು ಏನು ಹೋದ್ರೆ ಅಡ್ವಾನ್ಸ್ ಏನಪ್ಪ ಅನ್ನಂಗ ಹೆಂಕಲ್ಲ ಈ ಒಂದು ಇತ್ತದ ಮಸ್ತ್ ಹೊಸತ್ ಅಡ್ವಾನ್ಸ್ ಅದು ಬಂತುಲೆ ಕ್ಲಾಪ್ ಹಾಕ್ನಾಗ ಲೈಟ್ ಆಫ್ ಆಪುಂತುಲೆ ಕ್ಲಾಪ್ ಹಾಕ್ನಾಗ ಲೈಟ್ ಆಫ್ ಆಪುಂತುಲೆ ಅವು ಪೂರ ಉಂಡು. ಬೊಕ ಫೆದರ್ ಟಚ್ ದ ಸ್ವಿಚ್ ಪೂರ ಕಂಪ್ಲೀಟ್ ಫೆದರ್ ಟಚ್ ಗೊತ್ತಾಂಡತೆ ಅಪ್ಪಂಡ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್. ಇರ್ನ ಮುಲ್ತ ನಮ್ಮ ಥೈಲ್ಯಾಂಡ್ ದ ಕಂಪನಿ ತ್ರೂಟಿ ನಾನು ಪರ್ಚೇಸ್ ಮಾಡ್ತೀನಿ. ಓ ಸರ್ ಓಯ್ ದಾದಿ ಈರ್ ಬನ್ಪರ್ ಅತ್ತತ್ ಈರ್ ಮಂಗೆ ಅಲ್ಪರ್ ಬನ್ಪರ್ ಮಾರ ಎಂಕುಲು ಯಾನ್ ಬತ್ತದಿತ್ತ ಮುಸಿಂಗೊಲಾಂಡು ಒಂಜಿ ಕೊಟ್ಟಿದ್ದು ಇಲ್ಲ ಒಂದು ಅಣ್ಣ ಯಾನಿರಿಗೆ ಅತ್ತತ್ ಯಾನಿರೆಗ್ ಬೇಲೆ ಕೊರ್ಕ ಅಂದ್ ಆರ್ ಎರ್ಗೆ ಎಂಕ್ ನಮ್ಮ ಸತೀಶ್ ಏರ್ ಬಂದಿರ ಆರೆಗ್ ಅರುಣ ಕೊರ್ಲಿ ರೆಡ್ ವರ್ಕ್ ಮಲ್ ಫಂಡ್ ದ ಸತೀಶ್ ರತ್ತಿ ಬಡ್ಡಿದ ಅವೇ ಬೊಕ್ಕ ಅತ್ತೆ ಎಂಕ್ ಏನ ಪಂಡ ಇರ್ ಎದ್ದಿಂತುಲ ಹೆಂಗ್ ಕೆಲ್ಸ ಮಲ್ತ್ ಕೊರ್ಪಾರ ಕೆಲಸ ಸಾರ್ನ ಒಂಜಿ ಲೆವೆಲ್ ದಾತನೆ ಇರೆಗ್ ಒಂದೇ ತಪುರ ವರ್ಕ್ ಒಂದುಂಡು ಇರ್ನ ಸೀಲಿಂಗ್ ದ
ಸೀಲಿಂಗ್ ವರ್ಕ್ ಅವನುಂಡ ಆನಂದ ಸೀಲಿಂಗ್ದ ಕಂಪ್ಲೀಟ್ ವರ್ಕ್ ಒಂದುಂಡು ಸಾರ್ನ ಒಂಜಿ ಒಂಜಿ ಒಂದೊಂದು ಆತರು ಇನ್ನು ಸೀಲಿಂಗ್ದ ಲೆವೆಲ್ಡ್ ಆ ಒಂದುಂಡಿತ್ತೆ ಪಂಡ ಎಂಕಲ ಅಂತೆ ಸ್ಲೋ ಆವಡು ಪಂಡ ಏನೋ ಗೊತ್ತುಂಡೆ ಇತ್ತ ಅರ್ಜೆಂಟ್ ಮಲ್ತನ ವೇಸ್ಟ್ ಆಪಣ ಅದೇ ಒಂದು ಕರೆಕ್ಟ್ ಅಂಚ ಸರಿ ಮಲ್ಪುಗ ಗೋಲಂಪಿ ಮಲ್ಪುಗ ಆನಂದ್ ಇತ್ತ ಇರೆಗ ಅಡ್ರೆಸ್ ಬರಲ್ಲ ಅಲಿಬಾದೇಡಿ ಏರ್ ನಂದು ಹಿಂಗ್ ಗೊತ್ತಾಯ್ತು ಅಲಿಬಾದೇಡಿ ಏರ್ ಅಲ್ಲಿ ಪ್ರಸಾದ್ ಬಂದ ಪೂರಾಗಲೇ ಗೊತ್ತುಂಡು ಅವ್ರು ಅಲಿಬಾದೇಡ ಪ್ರಸಾದ್ ಶೆಟ್ಟಿ ಬಂದ ಕೇನ್ಲೆ ಯಾನಿತ್ತೆ ಬರೋಣ ಓಲ್ಲರಿತ್ತೆ ಯಾನ್ ಕಕ್ಕೆ ಹೋದವು ಅಂದ ಯಾನ್ ಇರ್ ಇತ್ತ ಬರೋಲಿ ಬಟ್ ಏನಿತ್ತ ಇತ್ತ ಅಟ್ ಪ್ರೆಸೆಂಟ್ ಏನಿತ್ತ ಕುಡ್ಲ ನಂತೂರ್ ದಲ್ಪಲ್ಲೆ ನಂತರಡಲ್ಲರ ಅಂದ ಇತ್ತ ಇರ್ ಫೋನ್ ಇರ್ ಕೂಡ ವೇಟ್ ಮಲ್ಪುಡ ಅಪ್ಪನ ಅಂದತೆ ಯಾನಿಂಚಿ ಬರ್ತದೆ ಅಂಚೆಗೆ ಅಂದ ಅತಿ ಇತ್ತ ಅತಿ ಇರ್ನೋಟ್ ಏಜ್ ಜನ ಉಳ್ಳೇರಣ್ಣ ಹೆಂಗ ಅವಂಜ್ ಬೋರ್ಡ್ ಇತ್ತೇನೆ ಪಂಡ ಹೆಂಗ್ ಬಂತಾರ 5 ಜನ 5 ಜನ ಉಳ್ಳಾರಾ ಹಾ ಅಂದ ಐಟೆ ಪಂಡ ನಿಕಲ್ ಎಂಚ ಪಂಡ ಡೀಟೇಲಿಂಗ್ ಒಂಚೂರು ಕೊರ್ಪಾರ ಪಂಡ ವನಸ್ ಐತನೆ ಎತ್ತ ಬರ ಪಾಯಿಂಟ್ ಲೆಕ್ಕ ಪಾಯಿಂಟ್ ಲೆಕ್ಕನಾ ಪೈಂಜ ಅಂದೆತ್ತನ ಬೇಲೆದನ ಅಂದ ಬೇಲೆದ ಓವರ್ ಆಲ್ ಪಾಯಿಂಟಿಗೆ ಪಾಯಿಂಟಿಗೆ ವಿತ್ ಮೆಟೀರಿಯಲ್ ಅಂದ ಎಂಕ್ಲೆ ಮೆಟೀರಿಯಲ್ ಬಾರ್ದ ಅಂದ ರೇಟ್ ಜಾಸ್ತಿ ಮೆಟಲ್ ಬಾಕ್ಸ್ ಅಂತ ಮೆಟೀರಿಯಲ್ ಇರುತ್ತಲ್ಲ ಮಂಡೆ ಚೇಜ್ ಮೆಟೀರಿಯಲ್ ನಮ್ಮ ಥೈಲ್ಯಾಂಡ್ ಹಾ ಥೈಲ್ಯಾಂಡ್ ದನ ಥೈಲ್ಯಾಂಡ್ ದ ಅಂದಂದು ಅದ ಇರ್ ತೆಲ್ಪಲ ಅದು ತೆಲ್ಪಲ ತೂನ ಏನೋ ಚೀಪ್ ಅಂತ ಲೆಕ್ಕ ಹಾಪಣಪ್ಪ ಇಜ್ಜವ ಅತ್ತ ಪಂಡ ಏನೋ ಗೊತ್ತೇ ಕೆಲವರು ಪಂಡ ಮೊಬೈಲ್ ಪಾತ್ರನ ಗೊತ್ತಾಪುಜಿ ಅಂಚ ಅದು ನಿಗಲ್ಲ ಫುಡ್ ಪುರ ಎಂಚ ಪನ್ಲೆ ಎಂಕ್ ಪಂಡ ಎಂಕ್ ಇತ್ತೇನೆ ಪನ್ನೋಡ ಆಪುಂಡು ದಯ ಗೊತ್ತನೆ ಎಂಕಲು ಮೇ ಬಿ ಎಂಕಿತ್ತ 15 days ಎಂಕ್ ಜಸ್ಟ್ ಪೋದ್ ಬರ್ರಂಗುಂಡು ಆಸ್ಟ್ರೇಲಿಯಾಗ ಎನ್ನ ಕಸಿನ್ ಅಲ್ಪ ಫುಡ್ ಆಪುಂಡು ಎಂಗ್ಲೇದ್ ಅಂದ್ರೆ ಅತ್ತ ತನ್ನ ಫುಡ್ ಉಂಡು ಇರೇದಾದ ಬೋಡು ಎಂಕ್ಲೆಗೆ 10 ಗಂಟೆ ಒಂಜಿ ಚಾಯ ಹಾ ಒಕ್ಕ ತಿನ್ನೇರದಾದಲ್ಲ ತಿಂಡಿ ಮಧ್ಯಾಹ್ನ ಮಧ್ಯಾಹ್ನ ಒಂಜಿ ಒಣಸು ಓ ವೆಜ್ ಆವತ್ತೆ ವೆಜ್ ಆಗಿ ನಾನ್ ವೆಜ್ ಅವಳು ಎಂಗಿನ ಜವನಿಯರ ಬೆನ್ಕುಜೇರಿಗಿನ ಮಧ್ಯಾಹ್ನಕ್ಕೆ ಓಹೋ ಎಂಚ ಬಿರಿಯಾನಿ ಬೋಡಪ್ನೆ ಅರ್ಮಲ್ಲೆಡ್ದೆಲ್ಲ ಬಡ್ಸಿ ಪುಲಿ ತಿಪ್ಪಲೆಲ್ಲ ಯಾವುದು ಅತ್ತ ಕರೆಕ್ಟ್ ಅದು ಹೆಂಗ್ ಕೆಲವು ಕೊಡಿಡ್ ಯಾನ್ ಇಂಚನೆ ಎಂಕ್ವೈರಿ ಮಲ್ತಂದುಲ್ಲ ಹೆಂಗ್ ಪಂಡ ಹೆಂಗ್ ಬೇಲೆ ಸ್ಪೀಡ್ ಆವಡು ಈ ಬಿರಿಯಾನಿ ಕೊರ್ಪಿನ ಎಗ್ದಾಲೇಜಿ ಬಿರಿಯಾನಿ ಇರಗ ಮಲ್ಲ ಪೆಟ್ಟದ ಕೊರ್ಕ ನೋ ಪ್ರಾಬ್ಲಮ್ ಬೇಲೆ ಏನು ಗೊತ್ತೇ ಕೆಲವರು ಏನಾದ್ರು ಬಂದಾಗ ಖಾಲಿ ತಿನ್ಪಿನಿ ಬಗ್ಗ ಜೆಪ್ಪುನು ಅಂಚಾರವಲ್ಲಿ ಯಾರು ಬೈಯಾಗ್ದಾದ ಚಾ ತಿಂಡಿ ಉಂಡೆ ಬಕ ರಾತ್ರಿ ಬಕ ಓಯ್ ಎಂಕ್ ಬಂಡ ಹಾರ್ಲಿಕ್ಸ್ ಏರ್ 15 ದಿನ ಕಂಪ್ಲೀಟ್ ಕಂಟಿನ್ಯೂ ಆದ ವರ್ಕ್ ಮಾಡ್ಬಿಡ ಒಂದೇ ಕಾಂಡೆ 5 ಗಂಟೆ ಶುರು ಆಯ್ನ ರಾತ್ರಿ 12 ಗಂಟೆ ಬಿಟ್ಟ ರಾತ್ರಿ ದಾಲ ಬೋರ್ಡ್ ಎಕ್ಸ್ಟ್ರಾ ದಾಲ ಬೋರ್ಡ್ ಇತ್ತನೆ ಪಲ್ಲೆ ಅಣ್ಣ ದಯಪಂಡ ನಮ್ಮ ಕೆಲ್ಸದಕ್ಕಲೇನು ನಮ್ಮ ಒಂಜಿ ನಮ್ಮ ಮೆಗ್ಗೆ ಪಲ್ಯ ಎಲ್ಲಕ್ಕ ತೂಪಾರ ಎಂಕುಲು ಬೆಚ್ಚ 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 ಬೆಚ್ಚದ ಬೆಚ್ಚದಲ್ಲ ಬೋಡ ಬರ್ಚಿ ತೇರೆ ಕಾಮಿಡಿ ತೋಜು ಈ ನನ್ನ ಸ್ಪಾಟ್ ಬತ್ತೆ ಬಕ್ ನರ್ವಸ್ ಆಪಾರ ಅಂದೆ ಜೂನ್ ಇರುವ ಇಲ್ಲೋಕೆಲ್ ಜೂನ್ ಇರುವಾಗ ಜೂನ್ ಇರುವಾಗ ಅಂದ್ರೆ ಈರು ಏಪ ಹೊರಡು ಅರ್ಜೆಂಟ್ ಇಡಲ್ಲ ಐತೆ ಸದ್ಯಗೂ ಅಂದ ಪಾಸ ಉಂಟಾ ಅದ ಹೆಂಗೆ ಖಾಲಿ 15 ದಿನ ಯಾವ ಆತೆ 15 ದಿನ ಟೀರ್ ವೈರ್ ಹೋಯ್ತು ಕೊರಿಯರ್ಡನ್ ಜೂನ್ ಅವನ ಮೇ 15 ಇರುವವನಿ ಓ ಈಗ ಆತಂಡತ ಒಂದು ಬ್ಲಾಸ್ಟಿಂಗ್ ಆತಂಡತ ಓ ಬ್ಲಾಸ್ಟಿಂಗ್ ಸಾರ್ನ ಆತಂಡತ ಸಾರ್ನ ಮಂಡಿ ಇರಗಿ ಉಂದಕ್ಕೆ ಬಿಡ್ತುಂಡಿ ಇನ್ನ ವೈರಿಂಗ್ ವೈಬರ್ ಇಜ್ಜ
ವೈರ್ ಐಪುಗ ಸಾರ್ನೆ ಐದು ಬ್ಲಾಕ್ ಇಲ್ಲ రెండు ಸಾರ್ನೆ ಆಲ್ತಾರಿಗೆ ಆಂಡ ಕೆಲವು ಅದು ಮರಣಂಜ ಹೆಂಗನ್ನ ಬಾಯರ್ನಂಜ ಇಲ್ಲ ಅನ್ ಮಾರೆ ಎಂಕುಲು ಫುಲ್ ಸಾರ್ನೆ ಬರೋ ಮಲ್ತಾ ಆತೀನಿ ಬ್ಲಾಕ್ ಆತೀನಿ ನಡುಟು ಗೊತ್ತಂಡಿ ಅವು ಅಕಲ್ನ ಕರೆಕ್ಟ್ ಪ್ಲಾನಿಂಗ್ ಆತು ಜೇರ್ನ ನಮ್ಮ ಎಲೆಕ್ಟ್ರಿಕ್ ತಗಲ್ನ ಅಕುಲು ಒಂದ್ ಸೈಡ್ ಬ್ಲಾಕ್ ಕೊಡ್ದು ಮೂಲು ಓವರ್ ಆಲ್ ಸಾರ್ನೆ ಮಲ್ತು ಬಿಡ್ತೀರಿ ಮಾರೆ ಮೂಲು ವೈರ್ ಪೊಗ್ಗಾನಾಗ ಓಲ್ ಪೊಗ್ಗುಂಡು ಬಾಕಿ ಇಡೀ ಗೋಡೆನೆ ತರ್ತೀನಿ ಗೋಡೆ ಬಂಡ ಫುಲ್ ಗೋಡೆ ಆತಿ ಗರ್ತೀನಿ ಗೋಡೆ ದಪ್ಪರ ಮರಲೇ ಹೆಂಗಲಗಿ ಆತ್ ಪುರ ಖರ್ಚು ಮಾಡ್ಬಿಡಾಗ ಅಂಚ ಅದೇ ಅವಪುರ ಸೈಡ್ ಇತ್ತೆ ಬೇಲೆ ಏಪ 8 ಜನ ಬರ್ಪಾರ ಇತ್ತ 5 ಜನ ಬರ್ಪಾರ 5 ಜನ ಬತ್ತನ್ನ ಕಂಟಿನ್ಯೂ ಬೇಲೆ ಆವಡು ಹೆಂಗ್ ಪಕ್ಕ ಅಲ್ಪ ಜೆತ್ತೊಂದು ವಾಟ್ಸಪ್ ಫೇಸ್ಬುಕ್ ಪಂಡ ಹೆಂಗ ಬಾರಿ ಬೆಚ್ಚಾಪ್ನು ಪಂಡ ಯಾನ್ ಯಾನ್ ಪಂಡ ಏನೋ ಗೊತ್ತಂಡೆ ಯಾನ್ ಪಿದರ್ಡುಪ್ಪುನು ವರ್ಕ್ ಯಾನ್ ಕಂಪ್ಲೀಟ್ ರ್ಯಾಶ್ ಗೊತ್ತಾಂಡೆ ಹಲೋ ಹಲೋ ಈ ಹೆಚ್ಚಿನ ಅಂಶ ಒಂದೇ ನೀರು ಲೈಟ್ ಅದ್ಗೆ ತೊಂದುಳ್ಳಾರೆ ಯಾನ ರೆಸ್ಪಾನ್ಸಿಬಲ್ ಪರ್ಸನ್ ಯಾನ್ ಗೊತ್ತಾಣತೆ ಪ್ರೊಫೆಷನಲ್ ಯಾನ್ ಇರ್ನ ಬೇಲೆ ಒಂಚೂರು ಅಂಚಿಂಚಿಂದಾಂಡೆ ಅನ್ಬೇಕ ಅಲ್ಲಿ ಬಾತಾಡಿ ಅಲ್ಪ ರಾಮ ಮಂದಿರದ ಅಲ್ಪ ಒಂಚೂರು ಮಿತ್ ಬತ್ತ ಲೆಫ್ಟ್ಗೆ ಎತ್ತೊಂಡ ರೈಟ್ ಎರಡಾಣ್ ಮಿತ್ ಬೋದು ಲೆಫ್ಟ್ ಬೋದು ರೈಟ್ ದೆತ್ತ ನಾನು ರೈಟ್ ದಲ್ಲಿ ಪಂಚು ಗುಯಲ್ ಉಂಡು ಅಲ್ಪತ್ತೆ ಒಂಚೂರು ಎದುರು ಸುಮತಿ ಅಕ್ಕ ನಿಲ್ ಗೊತ್ತು ನಿರಗೆ ಅಂದ ಇರ ಗೊತ್ತು ಪತ್ತೆ ಸುಮತಿ ಸುಮಾ ಬಂದ್ ಲೆಪ್ಪಿ ರೇಪಲ ಅಂದ ಅರ್ನ ಸೈಡ್ ಡೇ ಅಂದ ಅಂಚ ಉಪ್ಪಡೆ ಎಂಕಿತೆ ಕಂಪ್ಲೀಟ್ ಏನೋ ಗೊತ್ತನೆ ಥೈಲ್ಯಾಂಡ್ ದ ಒಂದು ಕಂಪ್ಲೀಟ್ ಮೆಟೀರಿಯಲ್ಸ್ ಆತ ಥೈಲ್ಯಾಂಡ್ ದ ಬಿಡ್ರೆ ತಣ್ಣ ಇರ್ ಇತ್ತ ಅಲ್ಪ ಬೋದು ನನ್ನ ಇರ್ ಕೆಲಸ ಮಾಡ್ಲಾಗ ಅತ್ತ ವಿಷಯ ಇರ್ ಅಲ್ಪ ಏನ್ ಬತ್ತದ ಅಲ್ಪ ಬತ್ತಿ ಕೂಡ್ಲೆ ಇರ್ ಅಲ್ಪ ಒಂಚೂರು ಅಂಚಿಂಚಿ ಥೈಲ್ಯಾಂಡ್ ದ ಮರ ಪೂರ ತೂದು ಲಾಟ್ ಪೊಟ್ ಮಲ್ ಪರಬಲ್ಲಿ ದಯಪಂಡ ಕುಡ ಎಂಕ್ ಕಣ್ಪವರೆಗೆ ಆಪುಜಿ ನಿಕುಲ್ ಥೈಲ್ಯಾಂಡ್ ದ ಇತ್ತೋರ್ ತೂತು ಜಾರ ಅಂದ ಅದೇ ಓಲು ದಾದ ಆಯ್ತು ದಾದ ಬರುತ್ತೇನೆ ಓಯ್ ಅಣ್ಣ ಒಂದು ಒಂದು ಆಟೋಮೆಟಿಕ್ ಯಾನ್ ಎರಡು ಈತ ಡೀಟೇಲ್ 2 ಲಕ್ಷದನಾ ಅವು ಲೈಟ್ ಈರ್ ಮಲ್ ತಿನ್ನತ್ತೆ ಪ್ರೊಡಕ್ಷನ್ ಆದ್ ಬೈದ್ನತ್ತೆ ರೇಟ್ ಆತ ಅಣ್ಣ ಹೆಂಗಲ್ಲ ರೇಟ್ ಇತ್ತು ನಮ್ಮ ಟಾಯ್ಲೆಟ್ ಗುಂಡತೆ ಆ ಟಾಯ್ಲೆಟ್ ಬಾತ್ರೂಮ್ ಈ ಸೈಡ್ ಹಿಡ್ದು ನೀರು ಬರ್ಬಿಡ್ತಲೆ ಮಿತ್ ಫುಲ್ ಕವರ್ ಅಪ್ ಅದು ಒಂಜಿ ಎಂದು ಕೊಡ್ತೇನೆ ನಾನು ವಿತ್ ಮ್ಯೂಸಿಕ್ ಪ್ಲೇ ಅನ್ನಾಗ ನೀರು ಬರ್ಪುಣು ನೀರು ಬುಡ್ಪಿನತ್ತೀರಿ ಬರ್ಪುಣು ಅವು ಇರಗ ಕಂಪ್ಲೀಟ್ ಟೆಕ್ನಾಲಜಿಕಲ್ ಟೆಕ್ನಿಕಲಿ ಬಿಲ್ಟ್ ಅವು ಏನೋ ಗೊತ್ತಿನ ಒಂಜೊಂಜಿ ಟೈಲ್ಸ್ ನಡುಟು ಒಂಜೊಂಜಿ ಒಂದು ಬರೋಡು ಅವು ವರ್ಕೌಟ್ ಹೆಂಗ್ ಕ್ಲಿಯರ್ ವರ್ಕೌಟ್ ಏನ ಎಕ್ ಬನ್ನಿ ಯಾನ್ ಮರ ಮಕ್ಕಳೆಲ್ಲ ಪಾತಿರಿ ನಮ್ಮ ಕುಟ್ಲದ ಮೇರುಲ್ಲ ಇರುತ್ತೆ ಹರೀಶರಿ ಗೋರಿಗುಡ್ಡದ ಹರೀಶರ್ನ ಅರಡ ಕೇಂಡೆ ಆರ್ ಬಾರಿ ಮಲ್ಲ ಕಾಂಟ್ರಾಕ್ಟರ್ ಅರಡಲ್ಲ ಆಯ್ಜಿ ಎಂಕ್ ಅಂದಂದ್ ಯಾನ್ ಐಗೋಸ್ಕರ ಮೇರೆ ಸತ್ಯಸೇರಿ ಇರ ನಂಬರ್ ಕೊರ್ನಿ ಇರ ಎಡ್ಡೆ ಮಲ್ಪರ್ಗತ್ತೆ ಗಿರ್ತದ ಬುರ ಅತ್ತದ ಗಿರ್ತದ ಬುರ ಸರಿ ಓಕೆ ಯಾನ್ ಇತ್ತ ಮೇ ಬಿ ಯಾನ್ ಸರ್ವಿಸ್ ದೀತೆ ಮಾರೆ ಗಾಡಿ ನಮ್ಮ ಆಡಿ ಸರ್ವಿಸ್ ದೀತೆ ಶೋರೂಮ್ ಡುಲ್ಲೆ ಜಸ್ಟ್ ಸರ್ವಿಸ್ ಜಸ್ಟ್ ಇತ್ತೆ ಕಾತೊಂದುಲ್ಲೇನೆ ಮೀಪರ ಏನೋ ಆಣೆನ ಅದೇ ಅರುಣ್ ಇರೆ ಒಂದು ಚೀಪ್ ಅಂದೇ ನೋಡ್ಚಿ ಈತ್ ಮಲ್ಲ ಜಂಟ ಇರ್ ಇಂಚ ಚೀಪ್ ಅದ್ ಪಾತ್ರ ಅಲ್ಲಿ ಯಾನ್ ಆಡಿದೀತೀನಿ ಗಾಡಿ ಯಾನಂತೆ ಕಾಮಿಡಿ ಪಾತ್ರನಂತೆ ಕಾಮಿಡಿ ಬಟ್ ರ್ಯಾಶ್ ಆಡ ಮಾತ್ರ ಏರೇ ಓ ಯಾನ್ ಕಾಮಿಡಿ ಸೀರಿಯಸ್ ಆಡಿ ಇರ್ಬಾರ ಐಕ್ ಬನ್ನಿ ಯಾನ್ ಅಂದ ಮೂಜರ ಕೊಟ್ಟಿದ್ದ ಎಸ್ಟಿಮೇಶನ್ ಮಲ್ದಿನಿ ಅವೇ
ಇಟ್ಟಂಗೆ ಪತಿಕ್ವರ್ನ ಹೊಡಿತೇನೆ ಮೂಲು ಎಂಜ ಪೆಟ್ಟುಗ ಓಕೆ ಒಂಜಿ ಮಲ್ಪುಗ ಅತ್ತೆ ಒಂಜಿ ಮಲ್ಪಲೆ ಬರ್ಪಾರಿ ಯಾ ನೀರಿನ ಮೀಟ వచ్చా ಅತ್ತ ಕರೆಕ್ಟ್ ಇರ್ ಒಂಜಿ ಮಲ್ಪಲೆ ಏನನ್ ಮೀಟ್ ಅವರೆಗ ಆಪಣ ಒಂಜಿ ಅಡ್ರೆಸ್ ಗೆತ್ತೊನ್ಲೆ ಅಡ್ರೆಸ್ ಗೆತ್ತೊನ್ಲೆ ಬರಿಲೆ ಬರಲ್ಲ ಅಡ್ರೆಸ್ ಬರಲ್ಲ ವೀರ ಹನುಮಾನ್ ಮಾರ್ಗ್ ಉಡುಪಿ ಚಿಟ್ಪಾಡಿ ಹಾ ಅಲ್ಪನೆ ಸ್ಪಂದನ ಟಿವಿ ಬಂದುಂಡು ಸ್ಪಂದನ ಟಿವಿ ಉಂಡತೆ ಅಂದ್ ಅಲ್ಪ ಬತ್ತರಡೆ ಅಂತಿಕ್ವೆ ಸ್ಪಂದನ ಟಿವಿ ಉಪ್ಪು ನಾನು ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲೆ ತೋಂದುಪ್ಪಾರಾ ಓಕೆ ಇರ ನಂಬರ್ ಏರ್ ಕೊಟ್ಟು ಗೊತ್ತೇನೆ ಗೀತಾ ಅಂದೆ ಇರ್ನ ನಂಬರ್ ಕೊರ್ನಿ ಗೀತಾ ಮೇಡಮ್ ಅವೇ ಸೊ ಇರೇನೊಂಚೂರು ಮಂಗೆ ಬರಬಂಡಿರಿ ಅಂಚೊಂಚೂರು ಮಾಡ್ತೀನಿ ಮಂಗೆ ಬೇಜಾರು ಮಲ್ಪೊಡ್ಚಿ ಓಕೆ ಸೊ ಓ ಸರ್ ಅಲ್ಲಿ ಬಾದೆ ಒಂಜಿ ದಾಕಿನಿ ಇಜ್ಜಿ ಬಂಟೋಲ ಬಂದು ಕೊಡ್ತಾರತ್ತೆ ಅಂಚ ಒಂಜಿ ಅಲ್ಲಿ ಬಾದೆ ದಾಕಿನಿ ಅಜ್ಜ ಆವಡ್ ಸರ್ ಇರೆಗೆ ಆಲ್ ದ ಬೆಸ್ಟ್ ಇರೆಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥೈಲ್ಯಾಂಡ್ ದ ಮೆಟೀರಿಯಲ್ ಒಂದು ಜಾಗ್ರತೆ ನಾನ ಓಕೆ 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 ಸರ್ ಓಕೆ ಅರುಣ್ ಬಾಯ್ 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 ಎಸ್ ವೀಕ್ಷಕರು ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಸೃಜನ್ ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಶೇರ್ಲಿ ಆ್ಯಂಡ್ ಸೃಜನ್ ಅವರು LLB ಕಲಿತಿದ್ದಾರಂತೆ ನೋಡೋಣ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾವೊಂದು ಕಂಪನಿಯಿಂದ ಕಾಲ್ ಮಾಡ್ತಿದ್ದೀವಿ ಲೀಗಲ್ ಅಡ್ವೈಸರ್ ಆಗಿ ಬೇಕು ನೀವು ಬರ್ತೀರಾ ಅಂತ ಆ್ಯಸ್ ಅ ಪಾರ್ಟ್ ಟೈಮಾ ಅಲ್ಲ ಫುಲ್ ಟೈಮಾ ಅಂತ ಪಾಪ ಅವರು ಫಸ್ಟ್ ಇಯರ್ ಕಲಿತಿದ್ದಾರೆ ನೋಡೋಣ ಅವರ ಒಂದು ರಿಪ್ಲೈ ಹೇಗೆ ಇರ್ಬೋದು ಅಂತ ಸೊ ಸೃಜನ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಶೇರ್ಲಿ ಅವರು ಹೇಳಿದ್ದಾರೆ ಬನ್ನಿ ಸೃಜನ್ ಅವರನ್ನು ಪ್ರ್ಯಾಂಕ್ ಮಾಡೋಣ ಹಲೋ ಸರ್ ನಮಸ್ತೆ ಸೃಜನ್ ಅಲ್ವಾ ಸೃಜನ್ ಹೌದು ನೀವು ಲಾ ಕಲಿತಿದ್ದೀರಾ ಯಾರು ಸರ್ ನಮಸ್ತೆ ಇದು ಕಂಪನಿಯಿಂದ ಕಾಲ್ ಮಾಡ್ತಿದ್ದೀವಿ ಬ್ಯಾಂಗ್ಳೂರಿಂದ ಯಾವ ಕಂಪನಿಯಿಂದ ಹಲೋ ಕೇಳ್ತಿದ್ಯಾ ಯಾವ ಕಂಪನಿಯಿಂದ ಬ್ಯಾಂಗ್ಳೂರಿಂದ ಸರ್ ಯಾವ ಕಂಪನಿಯಿಂದ ಕಂಪನಿ ನಮ್ದೊಂದು ಹೊಸದಾಗಿ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೇವೆ ಲೋಗನ್ ಅಂತ ಲೋಗನ್ ಅಂತ ಹೌದು ಓಕೆ ನೀವು ಕಲಿತಿದ್ದೀರಾ ಅಂದರೆ ಇದು ಏನು ಕಲಿತಿದ್ದೀರಾ ಸರ್ ಓವರ್ ಆಲು ನಂಬರ್ ಸಿಕ್ ನಿಮಗೆ LLB ಮಾಡ್ತಿದ್ದೀರಾ ಹೌದು ನಂಬರ್ ಎಲ್ಲ ಸಿಕ್ತು ಕೇಳಿದೆ ನೋಡಿ ಅಂದರೆ ನಮಗೊಂದು ಲೀಗಲ್ ಅಡ್ವೈಸರ್ ಬೇಕು ಹಾ ಸೊ ಆ ಒಂದು ರೀಸನ್ಗೋಸ್ಕರ ಕಾಲ್ ಮಾಡಿದ್ದೇವೆ ಜಸ್ಟ್ ವಿ ಹ್ಯಾವ್ ಟು ಸ್ಪೀಕ್ ಅಂದರೆ ನೀವು ಅಂದರೆ ಇಂಟ್ರೆಸ್ಟ್ ಇದ್ದರೆ ನಾವು ಜಾಬ್ಗೆ ತಗೊಳ್ತೇವೆ ಅಂತ ನಿಮ್ಮನ್ನು ನಮ್ಗೆ ಕಲ್ತಾಗ್ಲಿಲ್ಲ ಎಂತ ಜಾಬ್ ತಗೊಳ್ಳೋದು ಅಂದರೆ ಈಗ ಎಷ್ಟನೇ ಇಯರ್ ನೀವು ನಾವು ಫಸ್ಟ್ ಇಯರ್ ಅಲ್ಲ ಅದೇ ನನ್ನ ಫ್ರೆಂಡು ನಿಮ್ಮ ಹೆಸರು ಹೇಳಿದರು ಅವರು ಬ್ಯಾಂಗ್ಳೂರಲ್ಲಿರೋದು ಅರುಣ್ ಅಂತ ಅಂದ್ರೆ ನಿಮ್ಮ ಫ್ರೆಂಡ್ ಅಂತ ಯಾರೋ ಗೊತ್ತಿಲ್ಲ ನಂಗೆ ಅವರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಒಳ್ಳೆ ಟ್ಯಾಲೆಂಟ್ ಇದೆ ಈಗ ಕಲಿತಿದ್ದಾರೆ ಬಟ್ ನೋಡಿ ಅವ್ರ ಹತ್ರ ಮಾತಾಡಿ ನೋಡಿ ಅಂತ ಅಂದ್ರೆ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದಾ ಆಸ್ ಅ ಲೀಗಲ್ ಅಡ್ವೈಸರ್ ಇಲ್ಲ ನಮಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್ ಕಲ್ತಾದ್ಮೇಲೆ ಹೌದು ನೆಕ್ಸ್ಟ್ ಒಂದು ಕೋಳಿ ಫಾರಂ ಹಾಕ್ಬೇಕು ಯಾವ್ದು ಒಂದು 50,000 ನೆಕ್ಸ್ಟ್ ಒಂದು ಒಳ್ಳೆ ಕೋಳಿ ಫಾರಂ ಹಾಕ್ಬೇಕು ಅಂತ ಸಾಲ ಇದ್ರೆ ಕೊಡಿ ಕಂಪನಿಯಿಂದ ಮತ್ತೆ ಬರುವ. ಹಲೋ ಸರ್, ಅಂದರೆ ನಾನು
ಅಂದರೆ ವಿ ಆರ್ ಟಾಕಿಂಗ್ ಅಂದರೆ ಆಸ್ ಅ ಪ್ರೊಫೆಷ್ನಲ್ ಥರ ಇರ್ಬೇಕು ನೀವು. ಅಂದರೆ ಈ ಥರ ಮಾತಾಡೋದು ಸ್ವಲ್ಪ ನಾವೊಂದು ಹಾಂ ಎಂತ ಆಗ್ತದೆ? ಅಲ್ಲ ಏನಾಗುದಂತಲ್ಲ, ನಾವು ಪ್ರೊಫೆಷ್ನಲ್ ಥರ ಮಾತಾಡ್ತಿದ್ದದ್ದು, ನೀವು ಅನ್ಪ್ರೊಫೆಷ್ನಲ್ ಥರ ಮಾತಾಡ್ತಿದ್ರೆ. ಕೋಳಿ ಅಂಗಡಿ ನಾವು ಹಾಕ್ಬೋದಲ್ಲ, ನಿಮ್ಮನ್ನ ಯಾಕೆ ನಾವು ಕರಿತೇವೆ ನಿಮ್ಮನ್ನ? ನಾವು ಅನ್ಎಜುಕೇಟೆಡ್. ಅಲ್ಲ ನೀವು ಅನ್ಎಜುಕೇಟೆಡ್ ಆದ್ರೆ ನೀವು ಅನ್ಎಜುಕೇಟೆಡ್ ತರ ಮಾಡಬಾರ್ದು. ಎಂತ ಮಾಡ್ಬೋದು? ಏನು ನೀವು ಈ ತರ ಮಾತಾಡೋದೇನು? ನಿಮ್ಗೆ ಆಗುದಿಲ್ಲ ಅಂದ್ರೆ ಸೀದಾದಲ್ಲಿ ಮಾತಾಡ್ಬೋದಲ್ಲ. ಇದು ಬೇಕಿತ್ತಾ? ಆಗುದಿಲ್ಲ ಅಲ್ಲ ನೀವು 1 ನಿಮಿಷ ಅಲ್ಲ, ನೀವು 2 ನಿಮಿಷ ಅಲ್ಲ, 3 ನಿಮಿಷ ಇದ್ರೆ ನಾವು ಕೊಡುದಿಲ್ಲ. ಹಲೋ ನಮ್ಮ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಕೇಳ್ಬೇಕಾದ್ರೆ ನಿಮ್ಗೆ ಅಲ್ಲ ಎಂತ ಟ್ಯಾಲೆಂಟ್? ನೀವು ಕೋಳಿ ಫಾರ್ಮ್ ಹಾಕುವಾಗ ಗೊತ್ತಾಗ್ತದೆ ನಿಮ್ನ ಟ್ಯಾಲೆಂಟ್, ಆಯ್ತಾ? ನೀವು ಖಾಲಿ ಇದ್ರಲ್ಲೇ ಇರುದಲ್ಲ. ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಹೊಸ ನಂಬರ್ ಕೊಟ್ಟವರು ಫಸ್ಟ್ ಇಯರ್ ಅಲ್ಲಿ ಹೊಸ ನಂಬರ್ ಕೊಡ್ತಾರಂದ್ರೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ನಂಬರ್ ಕೊಡ್ತಾರೆ. ಅಲ್ಲ ಅಣ್ಣ, ಹಲೋ ಹಲೋ ಅಲ್ಲಿ ನಾನಲ್ಲಿ ಪಾಯಿಂಟ್ ಹಾಕಿದ್ದೇನೆ, ಇಲ್ಲಿ ನೋಡಿ. ಹಲೋ, ನೀವು ಯಾರ ತರ ಮಾತಾಡ್ಬೇಡಿ, ಗೊತ್ತಾಯ್ತಲ್ಲ? ಇದು ಇದಲ್ಲ. ಹಲೋ 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 ಸ್ವಲ್ಪ ಶರ್ಬತ್ ಬೇಕಾ? ಶರ್ಬತ್ ಬೇಕಾ? ಹಾ ಅಲ್ಲ, ಸ್ವಲ್ಪ ಜಾಸ್ತಿ ಹೈಪರ್ ಆಗ್ತಿದ್ದೀರಲ್ವಾ, ಈಗ ಪುರ ಸೆಕೆ ಅಲ್ವಾ? ನೀರು ನಾವು ಕುಡಿತೇವೆ. ಅಲ್ಲ ನೀವು ನೋಡಿ, ಮಾತಾಡೋದ್ರಲ್ಲಿ ಸ್ವಲ್ಪ ಮರ್ಯಾದೆ ಬೇಕು. ಹೌದಾ? ಒಳ್ಳೆ ನಗಾಡ್ತೀರಾ, ಒಳ್ಳೆ ಮಾತಾಡ್ತೀರಾ. ಅಲ್ಲ ನೀವೊಂದು LLB ಸ್ಟೂಡೆಂಟ್ ಮಾರ ನೀವು? ಮತ್ತೆ ಎಂತ ನೀವು ಒಂದ್ ನಿಮಿಷ ಹಲೋ 1 ನಿಮಿಷ ಅಲ್ಲ, ನಾವು 2 ನಿಮಿಷ ಬೇಕಾದ್ರೆ ಬರ್ತಾನೆ. ಹಲೋ ಹೌದಾ? ನೀವು ಕೂಡ ಸ್ವಲ್ಪ ಜಾಗ್ರತೆ, ಆಯ್ತಾ? ನೀವು ಏನ್ ಗೊತ್ತಾ, ನಾನು ಆಲ್ರೆಡಿ ಹಲೋ 1 ನಿಮಿಷ ಹಲೋ ಎಂತ ಟ್ಯಾಲೆಂಟ್ ರೀ ನಿಮ್ದು? ಕರ್ಮ ಎಂತ ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸಾ ಸಿಂಗಿಂಗಾ? ಅಲ್ಲ ಡ್ಯಾನ್ಸಾ ಸಿಂಗಿಂಗಾ? ಹಲೋ ಹಲೋ ಕಂಪನಿಗೆ ನಾನು ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹಲೋ ಯಾವ್ದು ಕಂಪನಿಗೆ ನಾನು ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನಂಗೆ ತುಂಬಾ ಫೋನ್ ಬರ್ತದೆ, ಗೊತ್ತಾಯ್ತಾ? ತುಂಬಾ ಫೋನಾ? ಅಣ್ಣ ನಾವು ನೋಡಿ, ಎಕ್ಸ್ಕ್ಯೂಸ್ ಮಿ ನಾವು ಪ್ರೊಫೆಷನಲ್ ಮಾಡಿ ಸಾಕಾಗಿದೆ. ನೀವು ಎಷ್ಟು ಮಾಡಿ ಅದು ಅಷ್ಟು. ಹಲೋ ಎಕ್ಸ್ಕ್ಯೂಸ್ ಮಿ ಹಲೋ ಹಲೋ ಸೃಜನ್, ಹಲೋ ನಾವೊಂದು ಪ್ರೊಫೆಷನಲ್ ತರ ಕಾಲ್ ಮಾಡಿದ್ದು. ನೀವು ಈ ತರ ಸ್ವಲ್ಪ ಒಟ್ಟಾಗಿ ಮಾತಾಡೋದು ಸರಿ ಆಗಲ್ಲ. ಇದು ನೀವು ಸ್ವಲ್ಪ ಕಲಿಬೇಕಾಗ್ತದೆ. ನೀವು ಕೋಳಿ ಅಂಗಡಿ ಹಾಕಿ ಅಲ್ಲ ಬೇರೆ ಬೆಕ್ಕು ಮರಿದು ಅಂಗಡಿ ಹಾಕಿ, ನೋ ಪ್ರಾಬ್ಲಮ್. ಒಂದು ಮಾತಾಡೋ ಸ್ಟೈಲ್ ಬೇಕು, ಸರಿ ಇರ್ಬೇಕು. ಅಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಎಷ್ಟು ಇದೆ ಅಂತ ಗೊತ್ತುಂಟು, ಆದ್ರೂ ಸ್ವಲ್ಪ ಗೊತ್ತಾಯ್ತಲ್ಲ. ನೀವು ಫೇಕ್ ಅಲ್ಲ, ಎಂತ ಮಾಡುದು ನಾವು? ನೀವು ಫೇಕಾ? ಹೌದು, ನಾನು ಫೇಕೆ. ಹಾಗಾದ್ರೆ ನಿಮ್ಮ ಹತ್ರ ಮಾತಾಡಿ ಎಂತ ಪ್ರಯೋಜನ ಉಂಟು? ಫೇಕ್ ಅಲ್ಲ, ಅಷ್ಟೇ ಕಟ್ ಮಾಡಿ ಇಡುದು. ಕಟ್ ಮಾಡದೆ ಇಡುದಾದ್ರೆ ನಿಮ್ಗೆ ಅದು ಮರ್ಯಾದಿಲ್ಲ ಅಂತ ಆಯ್ತು. ಹೌದು, ನಂಗೆ ಮರ್ಯಾದೆ. ಹಾಗಾದ್ರೆ ಕಟ್ ಮಾಡಬೇಡಿ. ನೀವು ಕಾಲ್ ಮಾಡಿದ್ದು? ಅದೇ ನಾನು ಕಾಲ್ ಮಾಡಿದ್ದು, ನೀವು ಕಟ್ ಮಾಡಬೇಡಿ. ನಾ ಕಟ್ ಮಾಡಲ್ಲ. ಸರ್ ನಮಸ್ತೆ. ಹಾ ಹೇಳಿ. ಸೃಜನ್ ಅವರೇ? ಹಾ ಹೇಳಿ. ಹೇಗಿದ್ದೀರಾ? ನಾವು ಭಯಂಕರ ಹುಷಾರುಂಟು. ಭಯಂಕರ ಹುಷಾರಾ? ಹಾ ನಮಸ್ತೆ ಸರ್. ನಮಸ್ತೆ. ವನಸ್ ಮಲ್ತಾರಾ? ಹಾ ವನಸ್ ಪೂರಾಂಡಿ. ನಮಸ್ತೆ, ಯಾನ್ ಕಾರ್ತಿಕ್ ಬಂದೆ. ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದೆ. ಸ್ಪಂದನ ಟಿವಿಯಾ? ಸ್ಪಂದನ ಟಿವಿ ಹಿಡ್ದೆ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲೆ ಅಂದ ಪ್ರಾಂಕ್ ಮಾಡ್ತೀನಿ. ಇರ ನಂಬರ್ ಏರ್ಕೋರ್ನಿ ಬಂಡ ಶೆರ್ಲಿ ಅಂದ ಇರೇನ ಚೂರು ಮಂಗೆ ಅಲ್ಬರ್ಬೇಕಿದೆ. ಈರ್ ಮಾತ್ರ ಈ ರೀತಿ ಕೋಡ್ದಂಗಡಿ ಮಾಡುವಂಡರತ ಕೋರ್ದಂಗಡಿ ಪಾಡುವರತ್ತಿದ್ದ ಅನ್ಬಿಡ್ತಾನೆ. ಕೋರ್ದಂಗಡಿ ಪಾಡ ಐಕ್ ಲೀಗಲ್ ಅಡ್ವೈಸರ್ ಬೋರ್ಡ್ ಬಂದಿದ್ದಾನ್ ಮಾರ್ರೆ. ಅದೇ ಇದನ್ನ ಒಂಜು ಅಲ್ಪ ಯಾರ ಕೋರ್ದಂಗಡಿ ಪಾಡು ಇರೋ ಲೀಗಲ್ ಅಡ್ವೈಸರ್ ಆದ್ಮೇಲೆ
ಐಕ್ ಪ್ಲಾನಿಂಗ್ ಓಕೆ ಸೊ ನಮ್ಮ ದುಮ್ಮದ ಪ್ಲಾನಿಂಗ್ ಬನ್ನಿ ದುಮ್ಮದ ಅದೇ ಇನ್ ಫ್ಯೂಚರ್ ಪ್ಲಾನಿಂಗ್ ಬಣ್ಣ ಅದೇ ಫ್ಯೂಚರ್ ಒಂದು ಪ್ಲಾನಿಂಗ್ ಉಂಟು ಅಂಚೆ ಮಲ್ಪಡ್ಬಾರ್ದು ಐಕ್ ಬನ್ನಿ ಗ್ರೇಟ್ ಅಂಡ್ ಆಲ್ ದ ಬೆಸ್ಟ್ ಇರ ಫ್ಯೂಚರ್ ಪ್ಲಾನಿಂಗ್ ಒಂತೆ ಫ್ಯೂಚರ್ ಪ್ಲಾನಿಂಗ್ ಬೋರ್ಡ್ ಹಾಕೊಂಡು ಎಸ್ ಈರ್ ಬೇಜಾರಲ್ಲಿ ಪಡ್ಚಿ ಎಂಕುಲು ಕಿರಿಕಿರಿ ಮಾಡ್ತೀನಿ ಈರಿಗೆ ಓಕೆ ಸೊ ಇರ ನಂಬರ್ ಕೊರ್ನಿ ಶೇರ್ಲಿ ಕೊರ್ನಿ ಇದ ನಂಬರ್ ಓಕೆ ಓಕೆ ಆಲ್ ದ ಬೆಸ್ಟ್ ರಜನ್ ಆಲ್ ದ ಬೆಸ್ಟ್ ಓಕೆ ಬಾಯ್ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿ ಎಪಿಸೋಡ್ ಆ್ಯಂಡ್ ಕೆಲವರಿಗೆ ಎಪಿಸೋಡ್ ತುಂಬ ಮಿಸ್ ಆಗುತ್ತೆ ಓಕೆ ಆವಾಗ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಎಪಿಸೋಡ್ ನಿಮಗೆ ಯೂಟ್ಯೂಬ್ನಲ್ಲಿದೆ ಸೊ ಅಲ್ಲಿ ಪ್ರತಿಯೊಂದು ಎಪಿಸೋಡ್ಗಳನ್ನು ನೋಡ್ಬೋದು ಆ್ಯಂಡ್ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಆ್ಯಂಡ್ ಬರೋದು ನೆಕ್ಸ್ಟ್ ಸಂಡೇ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್